ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಏನಿತ ಮಲ್ಲ ಸುದ್ದಿಲು 4ನೇ ದಿನಕ್ಕೂ ಪಜ್ಜದಿನ ಪೌರ ಕಾರ್ಮಿಕರನ ರಾಜ್ಯದೋರ್ಮೆದ ಸ್ಟ್ರೈಕ್ ಕಜವು ವಿಲೇವಾರಿ ಯಾವಂದೆ ವಾರ್ಡ್ ಸುತ್ತಮುತ್ತಲು ವಾಸನೆ ಸಮಸ್ಯೆ ತುರ್ತು ಪರಿಹಾರಗೂ ಜೆಆರ್ ಲೋಬೋ ಒತ್ತಾಯ. ನವಮಂಗಳೂರು ಬಂದರ್ದ 14ನೇ ಬರ್ತ್ಗೆ ಶ್ರೀಲಂಕಾದ ಮುಖ್ಯ ಕಂಟೈನರ್ ಕಪ್ಪಲ್ ಎಂಎಸ್ಸಿ ಅರ್ಮೇನಿಯಾ ಬಂದರ್ ಪ್ರಾಧಿಕಾರ ಗುರಿ ಕಾರ್ಯಲಿಡ್ದು ಕಂಟೈನರ್ ಡಿಸ್ಚಾರ್ಜ್ ಕಾರ್ಯಗೂ ಚಾಲನೆ. ಶ್ರೀಧಾಮ ಮಾಣಿಲಡು ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದ 15ನೇ ದಿನದ ಕಾರ್ಯಕ್ರಮ ಯೋಗ ಭಾಗ್ಯ ಕೂಡಿದು ಬತ್ತಂಡ ವಾ ಕಾರ್ಯುಡ್ಲ ಗೆಲ್ಮೆ ಪಡೆಯುವಲು ಆರ್ ಪದ್ಮರಾಜ್. ಗರುಡಿಲಿನ ಪೂಜಾರಲಿಗೂ ಸರ್ಕಾರದ ಸವಲತ್ತು ಅಗತ್ಯ, ಕಷ್ಟದ ಬದುಕು ಸಾಗವೊಂದು ದಾನಿಲಿನ ಸಾಯಗಾದು ಎದುರುತು ಒಂದು ಪುನಃ ಕಟಪಾಡಿ ಕುರ್ಕಲ್ ಗರುಡಿದ ವಸಂತ ಪೂಜಾರಿ ಒಂದು ವರದಿ. ವಾರ್ತೆದ ವಿವರ. ರಾಜ್ಯದೋರ್ಮೆಡು ಪೌರ ಕಾರ್ಮಿಕರು ಬೇಡಿಕೆಯನ್ನು ತುಂಬುದಿದ್ದು ಜುಲೈ 1 ಸ್ಟ್ರೈಕ್ ನಡಪಾವಂದಿದ್ದು ಸೋಮವಾರ 4ನೇ ದಿನಕ್ಕೂ ಪಜ್ಜದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಹೆಚ್ಚಾತಂಡು. ಕರಿನಾ 4 ದಿನೊಡ್ದು ಕಜವು ಹೇಸಿಗೆ ವಸ್ತುಲಿನ ಮಾತಾದೆ ಪಂದೆ ಪ್ರತಿಯೊಂದು ವಾರ್ಡ್ಲೆಡ್ಲ ವಾಸನೆ ಲಕ್ಕದಂಡು. ರಾಜ್ಯದೋರ್ಮೆಡು ಪೌರ ಕಾರ್ಮಿಕರು ಬೇಡಿಕೆಯನ್ನು ತುಂಬುದಿದ್ದು ಜುಲೈ 1 ಸ್ಟ್ರೈಕ್ ನಡಪಾವಂದಿದ್ದು ಸೋಮವಾರ 4ನೇ ದಿನಕ್ಕೂ ಪಜ್ಜದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಹೆಚ್ಚಾತಂಡು. ಮುಖ್ಯಮಂತ್ರಿಲಿನ ಒಟ್ಟುಗೂ ಸೋಮವಾರ ನಡಪುನ ಸಭೆ ಗೆಲ್ಮೆ ಪಡೆಯಿಜಿಂಡ ಈ ಸ್ಟ್ರೈಕ್ ದುಂಬರಿಪುನ ಸಾಧ್ಯತೆ ಹೆಚ್ಚಾದುಂಡು ಸಂಘಟನೆದ ನಾಯಕಿಯರು ಪಂತಿರು. ಕರಿನಾ 4 ದಿನೊಡ್ದು ಕಜವು ಪೋವಂದೆ ಪ್ರತಿಯೊಂದು ವಾರ್ಡ್ಲೆಡ್ಲ ವಾಸನೆ ಲಕ್ಕದಂಡು. ಅಪಾರ್ಟ್ಮೆಂಟ್ ಫ್ಲಾಟ್ ಲಿಡು ವಾಸ ಮಲ್ತೊಂದುಪ್ಪುನ ಜನ ಕಜವು ವಿಲೇವಾರಿ ಆವಂದೆ ಬಾರಿ ಸಮಸ್ಯೆಡು ಬೂರ್ದಿರು. ಕಜವು ಓಲು ಪಾಡುನಿ ಪನ್ಪುನ ಸಮಸ್ಯೆಡು ಮುರ್ಕುದು ನಗರ ಪ್ರದೇಶಡು ಬ್ಲಾಕ್ ಸ್ಪಾಟ್ ಸಂಖ್ಯೆ ಹೆಚ್ಚಾಯರೆ ಕಾರಣ ಆತಂಡು. ಸ್ಟ್ರೈಕ್ ಹೆಚ್ಚದಿನ ಪೋಂಡ ತ್ಯಾಜ್ಯ ವಿಲೇವಾರಿ ಸಮಸ್ಯೆಲ ಹೆಚ್ಚಾಪುಂಡು. ಬೆಂಗಳೂರು ಮುಖ್ಯಮಂತ್ರಿಯರ್ನ ಒಟ್ಟುಗು ನಡತಿನ ಪಾತ್ರ ಕತ್ತಿಟ್ಟು ಆಕೇರಿದ ನಿರ್ಧಾರ ಬಗಿಟ್ಟು ಸರ್ಕಾರ ದಾಲ ನಂಬಿಕೆ ಕೊಡ್ತುಜಿ. ಜುಲೈ 4 ಪಿರ ಮುಖ್ಯಮಂತ್ರಿ ಸಭೆ ನಡಪಾಯರೆ ಇತ್ತದು ಎಂಕ್ಲನ ಬೇಡಿಕೆಲೇನು ನಡಪಾದು ಕೊರ್ಪೆರುಂದಾಂಡ ಜುಲೈ 5 ತ್ಯಾಜ್ಯ ವಿಲೇವಾರಿ ಕೆಲಸ ಸುರು ಮಲ್ಪುಂಡು. ಆಯ್ಜಿಂದಾಂಡ ಸ್ಟ್ರೈಕ್ ದುಂಬರಿಯುಣುಂದು ಸಫಾಯಿ ಕರ್ಮಚಾರಿ ಸಂಘದ ಕರಾವಳಿ ಭಾಗದ ಸಂಚಾಲಕಿಯರು ಬಿಕೆ ಅಪ್ಪಣ್ಣ ಮಾಹಿತಿ ಕೊರಿಯರು. ಭಾಜಪದ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾಣುಡು ಅಕ್ರಮ ಬಂಗಾರ ಕನಪು ನಕ್ಲೇನು ಕಸ್ಟಮ್ ದಕ್ಕಲು 11 ಇತ್ತಂಡಲ ಬಂಗಾರ ಸಾಗವ್ ನಕ್ಲೆಗು ಬರಬೈದಜೆ. ಜುಲೈ 1 ಪೇರ್ದ ಪುಡಿತ ಪ್ಯಾಕೆಟ್ ದುಬೈಡು ಅಕ್ರಮವಾದ ಬಂಗಾರ ಕನತಿನ ಕಾಸರಗೋಡು ದಾಯ್ನು ಕಸ್ಟಮ್ ದಕ್ಕಲು ಪತ್ತದಿರು. ಭಾಜಪದ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾಣುಡು ಅಕ್ರಮ ಬಂಗಾರ ಕನಪು ನಕ್ಲೇನು ಕಸ್ಟಮ್ ದಕ್ಕಲು 11 ಇತ್ತಂಡಲ ಬಂಗಾರ ಸಾಗವ್ ನಕ್ಲೆಗ್ ಬರಬೈದಜಿ. ದಿನನಿತ್ಯ ದುಬೈ ಬೊಕ್ಕ ಅರಬ್ ದೇಶಲಿಡ್ದು ಬಂಗಾರ ಕನಪೇರು ವಾವಾ ನಮುನೆಡ ದೆಂಗದು ಅಧಿಕಾರಿಲಿನ ಕಣ್ಣು ತಪ್ಪಾಯಿರ ತುಂಡಲ ತಿಕ್ಕಲ್ದ ಬೂರ್ವೇರು. ಜುಲೈ 1 ಪೇರ್ದ ಪುಡಿತ ಪ್ಯಾಕೆಟ್ ದುಬೈಡ್ದು ಸಾಗಾಯಿನ ಬಂಗಾರನು ಕಸ್ಟಮ್ ಅಧಿಕಾರಿಲು ಪತ್ತದಿರು. ಕಾಸರಗೋಡುದಾಯೆ ಪೇಸ್ಟ್ ರೂಪಡು ಬಂಗಾರ ಬದಲ್ತದ 31,31,440 ರೂಪಾಯಿ ಬಿಲೆತ್ತ 602.200 ಗ್ರಾಂ ಬಂಗಾರನು ಪೇರ್ದ ಪುಡಿತ ಪ್ಯಾಕೆಟ್ದ ಉಲೈದಿದ್ದು ಸಾಗವಂದಿತ್ತೆಂದು ವಿಮಾನ ತಾಣದ ಕಸ್ಟಮ್ ಅಧಿಕಾರಿಲು ತೆರಿಪಾದಿರು. ಒಡಿಪು ಜಿಲ್ಲೆದ ಬೈಂದೂರು ಪಟ್ಟಣ ಪಂಚಾಯತ್ ಸುತ್ತದ ತರ್ಗಸೆ ಗ್ರಾಮದ ಸರ್ವೆ ನಂಬ್ರ ನೂತ ಎಲ್ಪೆಟ್ಟು ಗಟ್ಟಿ ಬೊಕ್ಕ ನೀರ್ದ ತ್ಯಾಜ್ಯ ನಿರ್ವಹಣಾ ಘಟಕ ಕಟ್ಟರೆ ಬಲ್ಲಿಂದು ಊರ್ದಕ್ಲು ಮಾಮಲ್ಲ ಪ್ರತಿಭಟನೆ ನಡಪಾಯಿರು. ಉದ್ದೇಶ ದಿವನ್ನ ಜಾಗಿಗೂ ಕಾಮಗಾರಿಗಾದ ಬತ್ತಿನ ಜೆಸಿಪಿ ತಡೆತದು ಸಾರ್ವಜನಿಕರು ಏವ್ರ ತೋಜಾದಿರು. ಒಡಿಪು ಜಿಲ್ಲೆದ ಬೈಂದೂರು ಪಟ್ಟಣ ಪಂಚಾಯತ್ ಸುತ್ತದ
ತಗ್ಗಸಿ ಗ್ರಾಮದ ಸರ್ವೆ ನಂಬ್ರ 107 ಗಟ್ಟಿ ಬೊಕ್ಕ ನೀರ್ದ ತ್ಯಾಜ್ಯ ನಿರ್ವಹಣಾ ಘಟಕ ಕಟ್ಟರೆ ಬಲ್ಲಿಂದು ಊರ್ದಕ್ಕಲು ಮಾಮಲ್ಲ ಪ್ರತಿಭಟನೆ ನಡಪಾಯರು. ಉದ್ದೇಶ ದೀವನ್ನ ಜಾಗಿಗೂ ಕಾಮಗಾರಿಗಾದ ಬತ್ತಿನ ಜೆಸಿಬಿ ತಡೆತದು ಸಾರ್ವಜನಿಕರು ಏವ್ರಾತು ಜಾಯರು. ತಗ್ಗರ್ಸಿ ಗ್ರಾಮದ ಘನ ಬೊಕ್ಕ ದ್ರವ್ಯ ತ್ಯಾಜ್ಯ ನಿರ್ವಹಣಾ ಘಟಕ ಮಲ್ಪೆರೆ ಇತ್ತಿನ ಪ್ರದೇಶಡು ಇಲ್ಲು ಶಾಲೆ ಧಾರ್ಮಿಕ ಕೇಂದ್ರ ಸುದ್ದೆ ಕಾಡು ಪ್ರದೇಶ ಇತ್ತದು ಈ ಜಾಗಿಡ್ ಘಟಕ ಕಟ್ಟುನ ಸರಿಯತ್ತು ಸರ್ವೆ ನಂಬ್ರ 107 80 ಎಕರೆ ಅಶ್ಪಸೆನ್ಸ್ ಜಾಗಿದ 100 ಮೀಟರ್ ಸುತ್ತಳತೆಡು ಇಲ್ಲುಳು ಇತ್ತದು ತ್ಯಾಜ್ಯ ಘಟಕ ಕಟ್ಟಂಡ ಮುಲ್ಪದ ಜನಕ್ಲಿಗೂ ವಾಸನೆ ಆರೋಗ್ಯ ಸಮಸ್ಯೆ ಸಾಂಕ್ರಾಮಿಕ ಸೀಕು ಪರುಡುನ ಸಾಧ್ಯತೆ ಉಂಡು. ಜಾಗಿಗೂ ಮುಟ್ಟ ಉಪ್ಪುನ ಸುದಿತ ನೀರು ಹಾಳಾವು. ಕಾಡು ಇಲಾಖೆದ ಏತೋ ಮರಕುಲು ಇತ್ತದು ಅವು ನಾಶಾವು. ಸುತ್ತಲ ಕೃಷಿ ಭೂಮಿ ಇತ್ತದು ಗಟ್ಟಿ ಬೊಕ್ಕ ನೀರು ತ್ಯಾಜ್ಯ ಭೂಮಿಗೆ ಸೇರ್ದು ಪುರಿಸೀಕಾದ ಬುಲೆ ನಷ್ಟ ಒಂದು ಗ್ರಾಮದಕ್ಕಲು ದೂರ್ದೆರು. ತಗರ್ಸೆ ಗ್ರಾಮದ ಪಂಚಾಯತ್ ದುಂಬುದ ಸದಸ್ಯರು ಗೋಪಾಲ ಪೂಜಾರಿ ಊರ್ದ ಅಕ್ಷಯ ತಗರ್ಸೆ ಗುಲಾಬಿ ಬೊಕ್ಕ ಗ್ರಾಮಸ್ಥರು ಪ್ರತಿಭಟನೆ ಪಾಲ್ಗೊಂಡಿರು. ಶಾಲೆಯ ಪಕ್ಕದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡುವ ಅಧಿಕಾರಿಗಳಿಗೆ, ದೇವಸ್ಥಾನ ಹೊಳೆಗಳ ಪಕ್ಕದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡುವ ಅಧಿಕಾರಿಗಳಿಗೆ ಲಾಸ್ಟ್ ನೀವು ಕಸ ವಿಲೇವಾರಿ ಇಲ್ಲಿ ಮಾಡಿದ ಮೇಲೆ ನಾವು ಕಸದ ನೀರು ವಿಷ ನೀರು ಕುಡಿಬೇಕಂದ್ರೆ ನೀವು ಅದಕ್ಕಿಂತ ಮೊದಲೇ ನಮಗೆ ವಿಷ ಕೊಟ್ಟುಬಿಡಿ. ಅಲ್ಲ, ಕಾಯಿಲೆ ಕುಡಿದು ಕಾಯಿಲೆ ಬಂದು ಸಾಯುವ ಬದಲು ಈಗ ಸಾಯ್ತೇವೆ, ನಮ್ಮ ಗಾಡಿ ಹರಿಸಿ ಸಾಯಿಸಿ. ನಮಗೆ ಆಧಾರ ನೀರು ಕುಡಿಸೋ ಬದಲು ಮೊದಲೇ ವಿಷ ಕುಡಿಸಿ. ಶಾಲೆ ಇತ್ತು, ಫೆಬ್ರವರಿ ಬಂದ್ರೆ ಇದೇ ನೀರು ಕುಡಿಬೇಕಾಗತ್ತೆ. ಯಾಕಂದ್ರೆ ಏಪ್ರಿಲ್ ಮೇಗೆ ಇದೆಲ್ಲ ಬತ್ತಿ ಹೋಗುತ್ತೆ ನೀರೆಲ್ಲ, ಇದೇ ನೀರು ಕುಡಿಬೇಕಾಗತ್ತೆ. ಆದ್ರೆ ಈ ವಿಷ ನೀರು ಕುಡಿಯೋ ಬದಲು ವಿಷನೇ ಕೊಡ್ಬೋದಲ್ಲ ಅವ್ರ, ಯಾಕೆ ಈ ಥರ ಮಾಡ್ತಾರೆ? ಅಲ್ಲ, ಹೇಳೋದು ನಾನು ತಹಸೀಲ್ದಾರಿಗೆ ಮನವಿ ಕೊಟ್ಟಾಯ್ತು, ಪಟ್ಟಣ ಪಂಚಾಯತಿ ಮನವಿ ಕೊಟ್ಟಿದ್ವಿ, ಆಮೇಲೆ DC ನಾವು ಮನವಿ ಕೊಟ್ಟಿದ್ವಿ. ಮತ್ತು ಮನವಿ 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 ಅಂತಿರ್ತಾರೆ, ಒಂದು ಮನವಿಗೂ ರೆಸ್ಪಾನ್ಸೇ ಬಂದಿಲ್ಲ. ಈಗ ಕಂಪೌಂಡ್ ಮಾಡ್ತೀನಿ ಕಸಿನ ತೊಟ್ಟಿ ಯಾವ ಕಾರಣಕ್ಕೂ ಮಾಡೋ ಕೊಡೋದಿಲ್ಲ. ಕಸಿನ ತೊಟ್ಟಿ ಬಿಟ್ಟು ಬೇರೆ ಯಾವುದು ಮಾಡೋ ಕೊಡೋದಿಲ್ಲ, ಬ್ಯಾಡ್ದಿದ್ದು ಯಾವುದು ಮಾಡೋ ಕೊಡೋದಿಲ್ಲ. ಆದ್ರೂ ಕಸಿನ ತೊಟ್ಟಿ ಮಾತ್ರ ಯಾವ ಕಾರಣಕ್ಕೂ ಬಪ್ಪಗಿಲ್ಲ. ನಮ್ಗೆ ನೀರು ಕುಡುಕಲ್ಲ ಅಲ್ಲ ಹತ್ರನೇ ಇರೋದೇ ಇತ್ತು, ಹೊಳೆ ಅಲ್ಲೇ ದಂಡೆಲ್ಲೇ ಇತ್ತು. ಈಗ ಮೇಲೆ ಕಸಿನ ತೊಟ್ಟಿ ಮಾಡ್ರೆ ಹೋಗೋದು ಹೊಳೆಗೆ, ಅದು ಮತ್ತೆ ಎಲ್ಲಿಗೂ ಹೋಗೋದಿಲ್ಲ. ಬೈಂದೂರು ಪಟ್ಟಣ ಪಂಚಾಯತ್ ಆಗಿ ಇನ್ನು 1.5 ವರ್ಷ ಆದಷ್ಟೇ. ಈಗಾಗಲೇ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡುವಂಥ ಗಡಿಬಿಡಿ ಬಂದಿಲ್ಲ. ಮುಂದಿನ ದಿವಸಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಜನರಿಗೆ ತೊಂದರೆ ಇಲ್ಲಿರ್ತಕ್ಕಂಥ ಸೂಕ್ತವಾದಂಥ ಒಂದು ಜಾಗದಲ್ಲಿ ಈ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಗ್ರಾಮಸ್ಥರ ಅಭಿಪ್ರಾಯ ಆಗಿದೆ. ಈಗಾಗಲೇ ನಾವು ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಅಲ್ಲಿ ಸಮಸ್ಯೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಜಾಗವನ್ನು ಗುರುತಿಸಬೇಕು ಅಂತ ಹೇಳಿ ಈಗಾಗಲೇ ಶಾಸಕರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಹೊಸರೇ ಈ ಪರಿಸರದಲ್ಲಿ ಹಿಂದೆ ನಾವು ಯಾವ ರೀತಿಯಾಗಿ ಈ ಭಾಗದಲ್ಲಿ SLR ಘಟಕ ಮಾಡಬಾರ್ದು ಅಂತಕ್ಕಂಥ ಏನು ಹೋರಾಟ ಇದೆ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ನಾವು ಇಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಒಂದು ಹೊಸ ಈ ಪರಿಸರದಲ್ಲಿ SLR ಘಟಕವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಸರ್ಕಾರದಿಂದ ಅಮೃತ ನಿರ್ಮಲ ನಗರ ಯೋಜನೆಯಡಿಯೂ ಸಹ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅದಕ್ಕೆ ಕ್ರಿಯಾಯೋಜನೆ ಕಾಯ್ದಿರಿಸಿಕೊಂಡಿದ್ದು ಆ ಸ್ಥಳಕ್ಕೆ ಕಾಂಪೌಂಡು ಮತ್ತು ರಸ್ತೆ ಸಂಪರ್ಕ ಮತ್ತು ಇನ್ನಿತರ ಮೂಲಭೂತ ಸೌಲಭ್ಯ ಮಾಡುವ ದೃಷ್ಟಿಯಿಂದ ನಾವು ಕಾಮಗಾರಿ ನಿರ್ವಹಣೆ ಮಾಡಲು ಸುಮಾರು ಒಂದು 6 ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಸಾರ್ವಜನಿಕರು ತುಂಬ ಸ್ಥಳೀಯವಾಗಿ ತುಂಬ ವಿರೋಧ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಎಷ್ಟು ಮನವೊಲಿಸಿದ್ರು ಸಹ ಕೇಳ್ತಾ ಇಲ್ಲ. ತುಂಬ ಅವಶ್ಯಕವಾಗಿರುವಂಥ ಘಟಕವನ್ನು ವ್ಯಾಪ್ತಿಯಲ್ಲಿ ಮಾಡಲೇಬೇಕಾಗಿದೆ, ಅತಿ ಅವಶ್ಯಕವಾಗಿದೆ. ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ನಾವು ಇದನ್ನು ಖಂಡಿತವಾಗಿ ಮಾಡಬೇಕಾಗಿದೆ. ಆದರೆ ಈಗ ನಾವು ಸದ್ಯಕ್ಕೆ ನಾವು ಅಲ್ಲಿ ಕಾಂಪೌಂಡ್ ಮತ್ತು ರಸ್ತೆ ಮಾತ್ರ ಮಾಡ್ತಾ ಇದ್ದೀವಿ. ನಮಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ಗೂ ಸಹ ನಾವು ಅಪ್ಲೈ ಮಾಡಿದ್ವಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದ ನಂತರ ನಾವು ಘನತ್ಯಾಜ್ಯದ ಕೆಲಸನ ನಾವು ಶುರು ಮಾಡ್ತೀವಿ. ಈಗ ದಯವಿಟ್ಟು ನಮಗೆ ಇದನ್ನು ಕಾಮಗಾರಿ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ಕೇಳಿಕೊಂಡು ನಾವು ಇವತ್ತು ಬಂದಿದ್ವಿ. ಇವತ್ತು ಸಹ ಇವರು ತುಂಬ ವಿರೋಧ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಮೇಲಾಧಿಕಾರಿಗಳಿಗೆ ನಾವು ವರದಿ ಮಾಡಿ ಮುಂದಿನ ಕ್ರಮ ಏನು ಹೇಳ್ತಾರೆ ಮೇಲಾಧಿಕಾರಿಗಳು ಆ ಥರ ಕ್ರಮ ಕೈಗೊಳ್ತೀವಿ. ಮಣಿಪಾಲದ ಕೆಳಪರ್ಕಳ ಪನ್ಪುನ ಜಾಗಿಡು ಕಂಟೈನರ್ ಲಾರಿ ಒಂಜಿ ಡ್ರೈವರ್ನ ಪತ್ತು ತತ್ತದು ತಿರ್ತಮೇತ ಇಲ್ಲೊಂಜೆ
ஒஞ்சேத்த மேலுக்கு பூர்ண சங்கத்தி நடத்துதுண்டு இல்லடு ஏர்ல இಜ್ಜಂದಿ ನಡೆದವರ ಆಪುನ ಮಲ್ಲ ಅಪಾಯ ತತ್ತದುಂಡು ಲಾರಿ ಡ್ರೈವರ್ ಅಪಾಯೊಡ್ದು ಬಚಾವಾತಿರು ಮಣಿಪಾಲದ ಕೆಳಪರ್ಕಳ ಪನ್ಪುನ ಜಾಗಿಡ್ ಕಂಟೈನರ್ ಲಾರಿ ಒಂಜಿ ಡ್ರೈವರ್ನ ಪತ್ತು ತತ್ತದು ತಿರ್ತಮೀತ ಇಲ್ಲೊಂಜೇತ ಮೇಲುಗು ಬೂರ್ನ ಸಂಗತಿ ನಡೆತದುಂಡು ಪರ್ಕಳಡ್ದು ಗೋವಾದಂಚಿ ಗುಜರಿ ಪೇಪರ್ ದಿಂಜ ಒಂದು ಪಿದಡ್ನ ಲಾರಿ ಕಾಂಕ್ರೀಟ್ ಮಾರ್ಗ ಕಡತದು ಜಪ್ಪೆಲ್ ಜಾಗಿಡ್ ಉಪ್ಪುನ ಡಾಮರ್ ಮಾರ್ಗಗೂ ತಿರ್ಗಿನಗ ಪತ್ತು ತತ್ತದು ಮಾರ್ಗ ಭರಿತ ಶೆಣೈ ಬಿತ್ತುಲ್ದ ಇಲ್ಲದ ಮೇಲುಗು ಮಗಿರ್ದುಂಡು ಇಲ್ಲಡು ಏರ್ಲ ಇಜ್ಜಂದಿ ನೀಡಿದವರ ಆಪುನ ಮಲ್ಲ ಅಪಾಯ ತತ್ತದುಂಡು ಲಾರಿ ಡ್ರೈವರ್ ಅಪಾಯೊಡ್ದು ಬಚಾವಾತೇರು ಮುಲ್ಪದ ಮಾರ್ಗುಲಿನ ಕೆಲಸ ಸರಿ ಮಲ್ಪಂದೆ ಕರಿನ 2 ತಿಂಗಳುಡ್ದು ಅವಘಡ ಆವಂದೆ ಉಂಡು ತೆರೆದು ಬೈದಳು ಸಂಬಂಧಪಟ್ಟಿನ ಇಲಾಖೆದ ಅಧಿಕಾರಿಲು ಜನಪ್ರತಿನಿಧಿಲು ಸಮಸ್ಯೆ ಪರಿಹಾರ ಮಲ್ತದು ಗಾಡಿಲೆಗು ಬೊಕ್ಕ ನಡತದ ಪೋಪನಕ್ಲೆಗು ಎಡ್ಡೆ ಸಂಚಾರಗೂ ಅವಕಾಶ ಮಲ್ತು ಕೊರಿಯರೆ ಸಾರ್ವಜನಿಕರು ಭಿನ್ನಾಯ್ತೊಂದೆರು ನವಮಂಗಳೂರು ಬಂದರ್ದ 14ನೇ ಬರ್ತಗೂ ಐತಾರ ಬಯ್ಯಗ್ ಶ್ರೀಲಂಕಾಡ್ದು ಮುಖ್ಯ ಕಂಟೈನರ್ ಕಪ್ಪಲ್ ಎಂಎಸ್ಸಿ ಆರ್ಮೀನಿಯಾ ಬೈದಂಡು ಎನ್ಎಂಪಿಟಿ ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಕಂಟೈನರ್ ಡಿಸ್ಚಾರ್ಜ್ ಕಾರ್ಯಗೂ ಪಚ್ಚೆ ಬಾವುಟ ಬೀಜಾದ ಚಾಲನೆ ಕೊರಿಯರು ನವಮಂಗಳೂರು ಬಂದರ್ದ 14ನೇ ಬರ್ತಗೂ ಐತಾರ ಬಯ್ಯಗ್ ಶ್ರೀಲಂಕಾಡ್ದು ಮುಖ್ಯ ಕಂಟೈನರ್ ಕಪ್ಪಲ್ ಎಂಎಸ್ಸಿ ಆರ್ಮೀನಿಯಾ ಬೈದಂಡು ಜಲಫಿರಂಗಿಡ್ದವೇನು ಎತ್ಕೊಂಡೇರು ನೆತ ಒಟ್ಟುಗೂ ಎನ್ಎಂಪಿಟಿ ಪೊಸತೊಂಜಿ ಮೈಲಕಲ್ಲು ಸಾಧ್ಸಾದಂಡು 275 ಮೀಟರ್ ಉದ್ದ ಬೊಕ ನೀರ್ದಡಿ 16.8 ಮೀಟರ್ ಗುಂಡಿ ಇತ್ತದು 1771 TEU ಬೊಕ 1255 ಯೂನಿಟ್ ತರ್ಪುಡಾವ್ನ ಕಂಟೈನರ್ ಈ ಕಪ್ಪಲ್ಗೆ ಬೈದಂಡು ಎನ್ಎಂಪಿಟಿ ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಕಂಟೈನರ್ ಡಿಸ್ಚಾರ್ಜ್ ಕಾರ್ಯಗೂ ಪಚ್ಚೆ ಬಾವುಟ ಬೀಜಾದ ಚಾಲನೆ ಕೊರಿಯರು ಜೆಎಸ್ಡಬ್ಲ್ಯೂ ಸಂಸ್ಥೆದ ವಿಭಾಗ ಮುಖ್ಯಸ್ಥರು ಬೊಕ್ಕ ಅಧಿಕಾರಿಗಳು ಈ ಪೊರ್ತುಡಿತ್ತರು ಕ್ಯಾಪ್ಟನ್ RD ಪಾಸ್ ಬೊಕ್ಕ ಕ್ಯಾಪ್ಟನ್ ರಜನಿಕಾಂತ್ ಕಪ್ಪಲ್ದ ಪೈಲಟ್ ಆದಿತ್ತರು ಲೋಡಿಂಗ್ ಕೆಲಸ ಮುಗಿಬೊಕ್ಕ 1-2 ದಿನದ ಉಲಹಿ ಕಪ್ಪಲ್ ಪಿದಾಡುಂಡು ಒಡಿಪು ಇನ್ನಂಜೆ ಮೂಲದ ಸಿನಿ ಶೆಟ್ಟಿ 2022ನೇ ಸಾಲದ ಮಿಸ್ ಇಂಡಿಯಾ ಪಂತೊಡು ಗೆದ್ದಿದ್ದರು ಮುಂಬೈಡ್ ನಡತಿನ ಕಾರ್ಯಕ್ರಮಟು 2020ನೇ ಸಾಲದ ಮಿಸ್ ಇಂಡಿಯಾ ತೆಲಂಗಾಣದ ಮಾನಸ ವಾರಣಾಸಿ ಸಿನಿ ಶೆಟ್ಟಿನ ತಾರೀಕು ಮಿಸ್ ಇಂಡಿಯಾ 2022 ಕಿರೀಟದಿಯೇರು 2022ನೇ ಸಾಲದ ಮಿಸ್ ಇಂಡಿಯಾ ಪಂತೊಡು ಗೆಂದಿನಕ್ಲೆನ ಪುದರ್ ಸಾರ್ದಿತದು ಒಡಿಪು ಇನ್ನಂಜದ ಸಿನಿ ಶೆಟ್ಟಿ ಮಿಸ್ ಇಂಡಿಯಾ ಕಿರೀಟ ಗೆದ್ದಿದ್ದರು ಐತಾರ ಬಯ್ಯಗ ಬೊಂಬೈದ ಜಿಯೋ ಕನ್ವೆನ್ಷನ್ ಸೆಂಟರ್ ಮಿಸ್ ಇಂಡಿಯಾ ಕಾರ್ಯಕ್ರಮ ನಡೆತಂಡು ಮಿಸ್ ಇಂಡಿಯಾ 2020 ತೆಲಂಗಾಣದ ಮಾನಸ ವಾರಣಾಸಿ ಸಿನಿ ಶೆಟ್ಟಿಗೂ ಮಿಸ್ ಇಂಡಿಯಾ 2022 ಕಿರೀಟೋನು ತರೆಕದಿಯೇರು ಇನ್ನಂಜೆ ಮೂಲದ ಸಿನಿ ಶೆಟ್ಟಿ ಬೊಂಬೈಡ್ ಪುಟ್ಟಿನಾರು ಮಿಸ್ ಇಂಡಿಯಾ ಪಂತೊಡು ಕರ್ನಾಟಕದ ಪ್ರತಿನಿಧಿ ಆದಿತ್ತಿನಾರು ಚಾರ್ಟೆಡ್ ಫಿನಾನ್ಷಿಯಲ್ ಅನಾಲಿಸ್ಟ್ ಕೋರ್ಸ್ ಕಲ್ತೊಂದುಲ್ಲೇರು ಸಿನಿ ಶೆಟ್ಟಿ ಪ್ರತಿಷ್ಠದ 71ನೇ ವಿಶ್ವ ಸುಂದರಿ ಪಂತೊಡು ಭಾರತದ ಪ್ರತಿನಿಧಿಯಾದ ಪಾಲ್ದೆತೊನ್ವೆರು ರಾಜಸ್ಥಾನದ ರೂಬಲ್ ಶೆಖಾವತ್ ಮಿಸ್ ಇಂಡಿಯಾ 2022 ಸುರುತ ರನ್ನರ್ ಅಪ್ ಆತಿರು ಉತ್ತರ ಪ್ರದೇಶದ ಶ್ರೀನಾಥ ಚೌಹಾನ್ ಮಿಸ್ ಇಂಡಿಯಾ 2022 2ನೇ ರನ್ನರ್ ಅಪ್ ಆದ ಗೆದ್ದಿದ್ದರು
ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆ ನಡೆತೊಂದಿತ್ತದು ಐತಾರ 15ನೇ ದಿನದ ಕಾರ್ಯಕ್ರಮ ನಡೆತದ ಕಾಂಡೆ ಹೋಮ ಭಜನಾ ಸಂಕೀರ್ತನೆ ಪಂಚಾಮೃತ ಅಭಿಷೇಕ ನಡಪಾದ ಬಾಲಭೋಜನ ಕಾರ್ಯಕ್ರಮ ನಡೆತದ ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಬೊಕ್ಕ ಬಿನ್ನಿರು ಇತ್ತದು ಧರ್ಮಸಭೆ ಉದಿಪನಾಡ್ ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ಸಮಾಜಡು ನಂಕಾಪುನ ಅಪವಾದ ವಿರೋಧ ಇಂದಿನ ಮಾತ ಎದುರು ಸಾವನ ಛಲ ನಮ್ಮಡೊಪ್ಪಡು ಲೋಕದ ಏಳಿಗೆಗಾದ ಇಂಚಿನ ವೃತಾಚರಣೆ ಅಗತ್ಯ ದಿಂಜ ಉಂಡು ಎಂದು ಪಂಡಿರು ಆರ್ ಪದ್ಮರಾಜ್ ಪಾತಿರ್ದು ಯೋಗ ಭಾಗ್ಯ ಕೂಡ್ದು ಬತ್ತಂದ ವಾ ಕಾರ್ಯುಡ್ಲ ಗೆಲ್ಮೆ ಪಡೆಯುವಲಿ 48 ದಿನದ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆ ಪೊರ್ಲುಡು ನಡಪಡೆಂದು ಎಡ್ಡೆಪ್ಪು ಬಯಕಿಯರು ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರಿಕಾರ್ಯರು ಜಗನ್ನಾಥ ಚೌಟ ಅಳಿಕೆಯ ಸತ್ಯಸಾಯಿ ಲೋಕಸೇವಾ ಸಂಸ್ಥೆ ಮಲ್ಲ ಶಾಲೆದ ಮಾಸ್ಟರ್ ಯತಿರಾಜ್ ಪುರುಷೋತ್ತಮ ಪೇರ್ವಾಯಿ ಪೊಂಜೋಲಿನ ಸಮಿತಿ ಗುರ್ಕಾರ್ದಿ ವನಿತಾ ವಿ ಶೆಟ್ಟಿ ದೀಕ್ಷಾ ಕಾಪಿಕಾಡ್ ಪಾಲ್ದೆತ್ತೊಂಡಿರು ಸಾಮೂಹಿಕ ಕುಂಕುಮಾರ್ಚನೆ ಮಹಾಪೂಜೆಡು ಊರು ಪರ ಊರ್ದ ಭಕ್ತರು ಪಾಲ್ದೆತ್ತೊಂಡಿರು ಮಧ್ಯಾಹ್ನ ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ನಡೆತಂಡ ನಿಚ್ಚಲ ಕ್ಷೇತ್ರಡು ಕಾಂಡೆ ಗಣಪತಿ ಹೋಮ ಭಜನೆ ಬಾಲಭೋಜನ ಸಾಮೂಹಿಕ ಕುಂಕುಮಾರ್ಚನೆ ಮಧ್ಯಾಹ್ನ ಮಾಪೂಜೆ ಬಯ್ಯಗ್ ಸಾಮೂಹಿಕ ಶ್ರೀ ಲಕ್ಷ್ಮಿ ಪೂಜೆ ರಾತ್ರಿ ಮಾಪೂಜೆ 48 ದಿನಲ ನಡೆತೊಂದುಂಡು ಆಗಸ್ಟ್ 4 ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಐನಿಕ್ ಬಯ್ಯಗ್ ಶ್ರೀನಿವಾಸ ಕಲ್ಯಾಣೋತ್ಸವ ಅಟ್ಟಣಿ ಮಲ್ತದಿರು ಸಿದ್ಧಿವಿನಾಯಕನ ಪಾದಾರಂಭಕ್ಕೆ ಗೋವಿಂದ ಗೋವಿಂದ ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರಂಭ ಗೋವಿಂದ ಗೋವಿಂದ ಅನಂತ ಒಂದು ದೇವಸ್ಥಾನದ ದರ್ಶನ ಮಾಡೋದು ಅಂತ ಹೇಳಿದ್ರೆ ಅದು ಎಷ್ಟೋ ಪಾಪಗಳು ಕ್ಷಯಿಸ್ತದೆ, ಆ ಪುಣ್ಯ ಸಂಚಯ ನಮ್ಮಲ್ಲಿರತಕ್ಕಂಥ ಋಣಾತ್ಮಕವಾದಂಥ ದೌರ್ಬಲ್ಯಗಳು ನಿಗ್ರಹ ಆಗಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿ ಸಿಗ್ತದೆ. ಅದಕ್ಕೆ ದೇಗುಲ ಇರುವ ಕೇಂದ್ರಗಳು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಹಿಂದೂಗಳಾದ ದೇವರ ಪ್ರೀತಿ ಅಂತ ಹೇಳಿದ್ರೆ ನಮ್ಮ ವ್ಯವಹಾರಿಕವಾದಂಥ ಪ್ರೀತಿ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಭಗವಂತನ ಪ್ರೀತಿಯನ್ನು
ಪ್ರತಿಯೊಬ್ಬ ಹಿಂದೂಗಳು ಅರ್ಥವಿಸಿಕೊಳ್ಳೋದು ಭಾಳಷ್ಟು ಅವಶ್ಯಕತೆ ಇದೆ. ಕುದ್ರೋಳಿ ದೇವಸ್ಥಾನ ಭಾಳ ವಿಶೇಷವಾದ, ನನ್ನ ಜೀವನದಲ್ಲಿ ನಾನು ಪೂರ್ವಾಶ್ರಮದಲ್ಲಿ ಆ ದೇವಸ್ಥಾನದಿಂದ ಭಾಳಷ್ಟು ಪಡ್ಕೊಂಡವು. ನನ್ನ ಮನೆ ಪರಿಸರದಲ್ಲಿ ನಮ್ಮ ಕ್ಷೇತ್ರ ಮತ್ತು ಗೋಕರ್ಣಕ್ಕೆ ಭಾಳಷ್ಟು ಒಂದು ಅವಿನಾಭಾವ ಸಂಬಂಧ. ನಮ್ಮನ್ನು ಬೆಳೆಸಿದವರು ನಾರಾಯಣ ಗುರುಗಳು. ಯಾಕಂದರೆ ನನ್ನ ಇವತ್ತಿಗೂ ಅವರ ಸಂದೇಶಕ್ಕೋಸ್ಕರ ನನ್ನ ಒಂದು ಬಟ್ಟೆ ಅದೇ ಬಣ್ಣದ್ದು ಇರುತ್ತದೆ. ಒಂದು ಸಮಯದಲ್ಲಿ ನಾವಿದ್ದೇವೆ. ಈ ದೇಶ, ನಮ್ಮ ತನು, ನಮ್ಮ ವರ್ಚಸ್ಸು ಉಳಿಬೇಕು ಅಂತಾದರೆ ಒಂದೇ ದಾರಿ ಇರುವಂಥದ್ದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಿಂದ ಮಾತ್ರ ಈ ಜಗತ್ತು ಇನ್ನು ಉಳಿಯುವಂಥದ್ದು ನೆನಪಿಟ್ಟು. ಅದಕ್ಕೋಸ್ಕರ ಭಕ್ತಿ ಮತ್ತು ಪ್ರೀತಿ ಇದು ಮುಕ್ತಿಯ ದಾರಿ. ಮಾಡಿದ್ರ ಮಕ್ಕಳೆಷ್ಟು ದೇಶವನ್ನು ಪ್ರೀತಿಸಿದ್ರ, ಮಕ್ಕಳೆಷ್ಟು ನಿಮ್ಮ ತಂದೆ ತಾಯಿಯನ್ನು ದೇವರ ಸಮಾನ ಅಂತ ನೋಡ್ತೀರಾ, ಹಾಗೆ ಈ ಜಗತ್ತು ಮುಂದಿನ ಭವಿಷ್ಯತ್ತು ಹೋಗ್ತದೆ. ಸಿಟ್ಟು, ಆಕ್ರೋಶ, ಉದ್ವೇಗ ಇವತ್ತು ಸಮಾಜ ಅಂಧಪತನಕ್ಕೆ ಬರ್ತಾ ಇದೆ. ಮತಿಭ್ರಮಣೆ ವ್ಯಾಪಿಸ್ತಾ ಇದೆ. ವಿದ್ಯಾವಂತರು, ಬುದ್ಧಿವಂತರಾದವರು ಕೂಡ ಇವತ್ತು ಮತಿಭ್ರಮಣೆಯಿಂದ ವರ್ತಿಸ್ತಾ ಇದ್ದಾರೆ. ಯೋಚನೆ ಮಾಡಿದ್ದೀರಾ? ಅದಕ್ಕೋಸ್ಕರ ನಾವು ಈ ವರಮಹಾಲಕ್ಷ್ಮಿ ವ್ರತಾಚರಣೆ, ಈ ಕಾರ್ಯಕ್ರಮ ಇಡೀ ಸಮಾಜದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು. ಈ ದೇಶದ ಸಂಪತ್ತು ಮಕ್ಕಳು. ನಿಮಗೆ ಹಸಿವಿನ ನೋವಾಗಬೇಕು, ಅದಕ್ಕೆ ಈ 48 ದಿವಸದ ವ್ರತ. ನಿಮಗೆ ಹಸಿವಿನ ನೋವಾಗದಿದ್ದರೆ ಅಪ್ಪ ಅಮ್ಮ ಯಾಕೆ ಕಷ್ಟಪಡ್ತಾರೆ? ಅಪ್ಪ ಅಮ್ಮ ಯಾಕೆ ತಿನ್ನಿಸ್ತಾರೆ? ಅಪ್ಪ ಅಮ್ಮ ತಿನ್ನಿಸಿದಂಥ ಆಹಾರದ ಮಹತ್ವ ಏನು ನಿಮಗೆ ಗೊತ್ತಾಗುತ್ತೆ. ಸ್ವಾಮೀಜಿಯವರ ಪ್ರಾರ್ಥನೆ ನನ್ನನ್ನು ಬಹಳಷ್ಟು ಪ್ರಭಾವಿತನಾಗಿತ್ತು. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೇವೆ, ನಮಗೆ ಒಳ್ಳೇದು ಮಾಡಪ್ಪ, ನಮ್ಮ ಕುಟುಂಬದವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ತೇವೆ. ನಂತರ ನಮ್ಮ ಸಂಸ್ಥೆಗೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ಬೋದು. ಬೇರೆ ಪ್ರಾರ್ಥನೆ ಮಾಡೋದು ಬಹಳಷ್ಟು ಕಡಿಮೆ, ವಿರಳ. ಇಲ್ಲಿ ಸ್ವಾಮೀಜಿಯವರ ಪ್ರಾರ್ಥನೆ ಇಡೀ ಈ ಒಂದು ದೇಶಕ್ಕೆ, ಮನುಜ ಕುಲಕ್ಕೆ, ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅವರ ಪ್ರಾರ್ಥನೆಯಲ್ಲಿ ಹೇಳಿದ್ರು, ರಷ್ಯಾ, ಇಸ್ರೇಲ್ ಇಲ್ಲೆಲ್ಲ ಯುದ್ಧ ಪೀಡಿತ ಪ್ರದೇಶಗಳು, ಇಲ್ಲಿಯ ಜನರಿಗೆ ಕೂಡ ಒಳ್ಳೆಯ ಬುದ್ಧಿ ಕೊಟ್ಟು ಅದನ್ನು ನಿಲ್ಲುವಂತಾಗಲಿ, ಎಲ್ರಿಗೂ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಶಾಂತಿಯಿಂದ ನೆಲೆಸುವಂತಾಗಲಿ ಅನ್ನುವಂಥ ಪ್ರಾರ್ಥನೆ ಮಾಡಿದ್ರು. ಸ್ವಾಮೀಜಿಯವರಿಗೆ ನಾನು ನಿಜವಾಗ್ಲೂ ಬಹಳ ಸಂತೋಷವಾಯಿತು. ಇದು ನಮ್ಮ ಪ್ರತಿಯೊಬ್ಬರಲ್ಲಿ ಇರಬೇಕಾಗಿರುವಂಥದ್ದು, ಇದನ್ನು ನಾವು ಮಾಡಬೇಕಾಗಿರುವಂಥದ್ದು. ನಗರದ ಅವ್ಯವಸ್ಥೆಗೂ ಅವೈಜ್ಞಾನಿಕ ಸ್ಮಾರ್ಟ್ ಸಿಟಿ ಯೋಜನೆನೇ ಕಾರಣ ಎಂದು ದೂರಿನ ದುಂಬುದ ಶಾಸಕರು ಜೆಆರ್ ಲೋಬೋ ಪೌರ ಕಾರ್ಮಿಕರ ಸಮಸ್ಯೆಯನ್ನು ತುರ್ತು ಪರಿಹಾರ ಮಲ್ಪಡುಂದು ಸೋಮವಾರ ಸುದ್ದಿಕೂಟಡು ಒತ್ತಾಯ ಮಲ್ತದೇರು. ಕುಡ್ಲದ ದುಂಬುದ ಶಾಸಕರು ಜೆಆರ್ ಲೋಬೋ ಸೋಮವಾರ ಕುಡ್ಲ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ಸುದ್ದಿಕೊಟ್ಟಡು ಪಾತೆರ್ದು ಕರಿನ ಒಂಜು ವಾರೊಡ್ದು ಕುಡ್ಲ ನಗರುಡು ಬರೊಂದು ಪುನಃ ಬುಡಂದಿ ಬರ್ಸೊಡ್ದು ನಗರದವ್ರಮೆ ಅವ್ಯವಸ್ಥೆ ತೋಚಿತಂಡು. ಬರ್ಸ ಸುರುವಾಪುನ ದುಂಬೆ ಚರಂಡಿಲೆನ ಪೊಯ್ಯದೆಪ್ಪುನ ಸೇರಿನಂಚ ಓವೇ ತಯಾರಿ ಮಲ್ತದಿಜೆರು. ಇತ್ತೆದ ವಂತರಿಗೂ ಅವೇ ಕಾರಣ. ನೆಕ್ ಏರು ಜವಾಬ್ದಾರಿಯಿಂದ ಆರು ಪ್ರಶ್ನೆ ಪಾಡಿಯರು. ಮಾರ್ಗ ಮಾತ ಗರ್ತು ಪಾಡ್ದು ಜನಕ್ಲೆಗ್ ಪೋಯರೆ ಸಾಧ್ಯ ಇಜ್ಜಿ. ಗಾಡಿ ಬುಡುಪುನಕ್ಲು ಬಲಿ ಬರೊಂದುಲ್ಲೇರು. ಸ್ಮಾರ್ಟ್ ಸಿಟಿ ಕಾಮಗಾರಿ ಅವೈಜ್ಞಾನಿಕ ಆಯ್ ನೀಡಿದವ್ರ ಇತ್ತೆ ಕುಡ್ಲಗ್ ಈ ಸ್ಥಿತಿ ಬೈತಂಡು. ಏರಂದಕ್ಕೆ ಜವಾಬ್ದಾರಿಯಿಂದ ಅರ್ಕೇಂಡಿರು. ಕುಡ್ಲಗ್ ಬರ್ಸ ಹತ್ತಂಡ ಬೊಲ್ಲ ಒಂದಾಯ್ನವು ಅಂಡ ಪಡಿಲು ಕಣ್ಣೂರು ಕೊಟ್ಟಾರ ಪಂಪ್ ಎಲ್ಲಡು ಅಪಗಪಗ ನೀರುಂತು ನಿಂದಾಂಡ ಜನಪ್ರತಿನಿಧುಲು ದಾನೆ ಮಲ್ತೊಂದುಲ್ಲೇರು. ಐಕ್ ಪರಿಹಾರ ಇಜ್ಜ ಅಂದು ಜೆಆರ್ ಲೋಬೋ ಕೇಂಡಿರು. ಪೌರ ಕಾರ್ಮಿಕರನ ಸ್ಟ್ರೈಕ್ ದ ಬಗೆಟ್ ಜೆಆರ್ ಲೋಬೋ ಪತ್ತಿರ್ದು ಕುಡ್ಲಡು ವಾಸನೆ ಬರೊಂದಿತ್ತದು ದಕ್ಕುನ ವಸ್ತುಲು ಮಾತ ರಾಶಿ ರಾಶಿ ಬೂರ್ದುಂಡು. ಪೌರ ಕಾರ್ಮಿಕರೇನು ಸರ್ಕಾರಿ ಬೇಲದಕ್ಲೆ ಆದ ದೀಲೆ ಟೇಕ್ ಪೌರ ಕಾರ್ಮಿಕರೇನು ಸರ್ಕಾರಿ ಬೇಲದಕ್ಕುಲಾದ ದೀಲೆ ಅತ್ತಂಡ ಖಾಸಗಿ ದಕ್ಲೆಗ್ ಗುತ್ತಿಗೆ ಕೊರ್ನಗ ಕೆಲಸದ ಪೊರ್ತು ಇಎಸ್ಐ ಪಿಎಫ್ ಪಿಂಚಣಿ ಪೆದ್ದುನ ರಜೆ ಮಾತ ಸೌಕರ್ಯಲ ಅಕ್ಲೆಗ್ಲ ತಿಕ್ಕೊಡು ಅಂಡ ಅವು ದಾಯ ಪಾಲನೆ ಆವೊಂದಿಜ್ಜಿಂದು ಲೋಬೋ ಕೆಂಡಿರು. ನಗರದ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ಏನು ಇವತ್ತಿಗೆ ಈ ಮಳೆ ನೀರು ಅಥವಾ ಪ್ರವಾಹ ಇವತ್ತಿಗೆ ಬರುವುದಲ್ಲ. ಜನವರಿ ತಿಂಗಳಲ್ಲಿ ಇದರ ಆಲೋಚನೆ ಅಥವಾ ಯೋಜನೆ ಆರಂಭವಾಗಬೇಕು. ಸುಮಾರು 4 ತಿಂಗಳ ಹಿಂದೆಯೇ ಹೂಳು ತೆಗೆಯುವುದು, ಎಲ್ಲಿ ನೀರು ನಿಲ್ತದೆ ಅಂತ ನೋಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವುದು, ಈ ವ್ಯವಸ್ಥೆಯನ್ನು, ಈ ಆಲೋಚನೆಯನ್ನು ಮಹಾನಗರ ಪಾಲಿಕೆ ಆಗಲಿ ಯಾರೇ ಆಗಲಿ ಸುಮಾರು 4 ತಿಂಗಳ ಹಿಂದೆ ಮಾಡಬೇಕು. ಅದು ಮಾಡಲಾಗಿದೆಯಾ? ಈ ಸಾರಿ ನಾನು ಎಲ್ಲೂ ಹೂಳು ತೆಗೆದದ್ದು ಅಥವಾ ಇದು ವ್ಯವಸ್ಥೆ ಮಾಡಿರೋದನ್ನು ಕಂಡಿರುವುದಿಲ್ಲ.
ಎರಡನೇದಾಗಿ ಮೇ ತಿಂಗಳ ನಂತರ ಯಾವುದೇ ರಸ್ತೆಯನ್ನು ಹಿಂದೆ ಅಗೀತಿರಲಿಲ್ಲ. ಯಾವುದೇ ರಸ್ತೆಯನ್ನು ಅಗೀಲಿಕ್ಕೆ ಅನುಮತಿ ಕೊಡುವುದಾದರೆ ಅದು ಮೇ ತಿಂಗಳ ಮೊದಲು ಆಗಬೇಕು. ನಂತರ ಕೊಡುವುದು ಸೆಪ್ಟೆಂಬರ್ ತಿಂಗಳ ನಂತರ. ಅದರ ಮೊದಲು ಅದು ರೆಸ್ಟೋರ್ ಆಗಬೇಕು. ತಾವು ಇವತ್ತು ನೋಡಿ, ಅದು ಯಾವ ಯೋಜನೆ ಅಡಿಯಲ್ಲಿ ದೇವರಿಗೆ ಗೊತ್ತು. ಅದು ಜಲಶ್ರೀ ಯೋಜನೆಯ, ಅಥವಾ ನಿಮ್ಮ ಗ್ಯಾಸ್ ಪೈಪ್ಲೈನ್ ಯೋಜನೆಯಲ್ಲಿಯಾ, ಅಥವಾ ನಿಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿಯಾ, ಅಥವಾ ಅಮೃತ್ ಯೋಜನೆಯಲ್ಲಿಯಾ, ಯಾವುದೆಂದು ಗೊತ್ತಿಲ್ಲ, ರಸ್ತೆಯನ್ನು ಅಗೀತಾ ಇದ್ದಾರೆ. ಜ್ಯೋತಿಯಿಂದ ಹಂಪನಗಡಿಗೆ ಹೋಗೋ ಮುಖ್ಯ ರಸ್ತೆಯನ್ನೇ ಅಗೀತಾ ಇದ್ದಾರೆ. ಕಾಂಕ್ರೀಟನ್ನು ಹೊಡಿತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಮಳೆಗಾಲದಲ್ಲಿ ಯಾವಾಗಲೂ ರಸ್ತೆ ಆಗಿದ್ದನ್ನು ಇದರ ಹಿಂದೆ ನಾವು ಕೇಳಲಿಲ್ಲ, ಆಗಲಿಲ್ಲ. ಎರಡನೇ ವಿಚಾರ, ಇವತ್ತಿನ ನಮ್ಮ ಘನತ್ಯಾಜ್ಯದ ನಿರ್ವಹಣೆಯ ಸಮಸ್ಯೆ. ಮಂಗಳೂರು ನಗರ ಯಾವ ಕಡೆ ಹೋದರೂ ಗಬ್ಬು ವಾಸನೆ ಬರ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ತ್ಯಾಜ್ಯದ ರಾಶಿ ಕಾಣ್ತಾ ಇದೆ. ಅಲ್ಲಿ DC ಆಫೀಸ್ ಮುಖ್ಯ ದ್ವಾರದ ಮುಂದೆ ಹೋದರೆ, ಗೇಟ್ನ ಮುಂದೆ ಹೋದರೆ ನಮ್ಮ ಪೌರ ಕಾರ್ಮಿಕರು ಸ್ಟ್ರೈಕ್ನಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿದ್ದೆ, ಅವರಿಗೆ ಉದ್ದೇಶಿಸಿ ಮಾತನಾಡಿದೆ, ಅವರ ಸಮಸ್ಯೆ ಕೇಳಿದೆ. ಅವರ ಸಮಸ್ಯೆ ಭಾಳ ಸರಳವಾದ ಸಮಸ್ಯೆ. ಅವರು ಕೇಳೋದು, ನೀವು ನಮಗೆ ಮಹಾನಗರ ಪಾಲಿಕೆಯಲ್ಲಿ ಮಾಡಿದರೆ ತಗೊಂಡಿದ್ದರೆ ನಮಗೆ ಕಾಯಂಗೊಳಿಸಿ, ಗುತ್ತಿಗೆಯಲ್ಲಿ ಏನಾದರೂ ಇದ್ದರೆ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಕೊಡಿ. ನಾನು ಇಷ್ಟೇ ಹೇಳೋದು, ಎರಡು ವಿಚಾರಗಳು. ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರ ಸಿಬ್ಬಂದಿಯವರನ್ನು ತೆಗೆದುಕೊಳ್ಳುವುದಾದರೆ ಅವರನ್ನು ಕಾಂಟ್ರಾಕ್ಟ್ನಲ್ಲಿ, ಗುತ್ತಿಗೆಯಲ್ಲಿ ತೆಗೆದುಕೊಳ್ಳುವುದು ಇದು ಸರಿಯಲ್ಲ. ಇವತ್ತು ಯಾವುದೇ ಮಹಾನಗರ, ಮಂಗಳೂರಾಗಲಿ ಯಾವುದೂ ಆಗಲಿ, ಒಂದು ವೇಳೆ ಗುತ್ತಿಗೆಯಲ್ಲಿ ತೆಗೆದುಕೊಳ್ಬೇಕಂತ ಸಂಸ್ಥೆಗೆ ಸರ್ಕಾರ ತೀರ್ಮಾನ ಮಾಡ್ತದೆ, ಡೇ 1ನಿಂದ ಅವರು ಸರ್ಕಾರಿ ನೌಕರು. ಅವರಿಗೆ 2 ವರ್ಷದ ಪ್ರೊಬೇಷನರಿ ಪೀರಿಯಡ್ ಕೊಡಿ, ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಅವರನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಿ. ಒಡಿಪು ಜಿಲ್ಲೆ ಕಟಪಾಡಿ ಕುರ್ಕಾಲು ಶ್ರೀ ಬ್ರಹ್ಮವೈದರ್ಕಳ ಗರುಡಿಡು ವಸಂತ ಪೂಜಾರಿ ಪನ್ಪುನಾರ್ 30 ವರ್ಷಲಿಡಿದಿಂಚ ಗರುಡಿ ಪೂಜಾರಿಯಾದ ಸೇವೆ ಸಂದಾದ ಇತ್ತೆ ಶರೀರುಡು ಬಲದಾಂತೆ ಹಾಸಿಗೆ ಪತ್ತದೇರು. ಸಾನ ಮಾಡ ಗರುಡಿಲೆಡು ಚಾಕರಿ ಮಲ್ಪನ ಪೂಜಾರ್ಲಿಗ್ ಸರ್ಕಾರದ ಸವಲತ್ತು ಒದಗಾವಡಾತಂಡು ಇತ್ತೆ ಆ ಬಗಿಟ್ಟು ಒಂಜುವರದಿ. ತುಳುನಾಡು ಪ್ರಧಾನವಾದ ಭೂತಾರಾಧನೆದ ನಾಡು. ಒಂಜಿಕೊಂದು ಸಾರ ದೈವಲು ಈ ಸತ್ಯದ ಮಣ್ಣಿಡ ನಿಲೆ ಉರ್ದು ನಂಬಿಂಚಿ ಜನಮಾನಿಲಿನ ಆರಭಾರ ತೂವೊಂದುಲ್ಲ. ಆಂಡ ಸಾನ ಮಾಡ ಗರುಡಿಲಿಡು ಸತ್ಯುಲಿಗು ತಂಬಿಲ ಕರಿಪುನ ಪೂಜಾರಿಲಿಗು ಪಣೋದ ಭದ್ರತೆ ಸರ್ಕಾರದ ಸವಲತ್ತು ದಾಂತೆ ಭಾರಿ ಕಷ್ಟಡುಲ್ಲೆರು. ಒಡಿಪು ಜಿಲ್ಲೆ ಕಟಪಾಡಿ ಕುರ್ಕಾಲು ಶ್ರೀ ಬ್ರಹ್ಮವೈದರ್ಕಳ ಗರುಡಿಡು ವಸಂತ ಪೂಜಾರಿ ಪನ್ಪುನಾರು 30 ವರ್ಷಲಿಡ್ದಿಂಚ ಗರುಡಿ ಪೂಜಾರಿಯಾದ ಸೇವೆ ಸಂದಾವಂದುಲ್ಲೆರು. ದಿನನಿತ್ಯದ ಬದುಕುಗು ಬೆನ್ನಿ ಸಾಗುಳಿ ನಂಬುದು ಅವಿತ ಆದಾಯಡು ದಿನ ಕರಿಯೊಂದಿತ್ತಂಡು. ಆಂಡ ಇತ್ತೆ ವಸಂತ ಪೂಜಾರಿ ಶರೀರದ ಸ್ವಾಧೀನ ಕಳೆವೊಂದು ಹಾಸಿಗೆ ಪತ್ತದೇರು. ಹುಷಾರಿ ಜಂದೆ ಉಪ್ಪುನಾರಿನ ಬದುಕು ಸಂಸಾರದ ಬದುಕು ಸಾಗುಡಾತಂಡು. ಗರುಡಿ ಮನೆತನದ ವಸಂತ ಪೂಜಾರ್ಲಿಗೂ ಬೆನ್ನಿಯರೆ ಬೇತೆ ಬೇತೆ ಅವಕಾಶ ಇತ್ತಂಡಲ್ಲ, ಕುಲದೈವ ಬ್ರಹ್ಮವೈದರ್ಕಳ ಸೇವೆ ಮಲ್ಪರೆ ಊರುಡೇ ಉಂತಿಯರು. ಬೆರ್ಮೇರು ಬೊಕ್ಕ ಭಕ್ತಿರ್ನ ನಡುಟು ಭಕ್ತಿರ್ನ ಕಷ್ಟ ಪಂಡೊಂದು ಪ್ರಾರ್ಥನೆ ನಡಪಾದು ಭಕ್ತರಿಗೂ ಇಂಬು ನಟ್ಟೊನ್ನ ಪುಣ್ಯದ ಕೆಲಸ ಮಲ್ತಿನಾರು ಇತ್ತೆ ಶರೀರ ಬಲ ಕಳೆವೊಂದು ಹಾಸಿಗೆ ಪತ್ತು ನಂಚ ಆತಂಡು. ಬೊಡಿದಿ ಬೊಕ್ಕ ಇರುವೆರು ಜೋಕುಲು ಅರೆನ ಚಾಕ್ರಿ ಮಲ್ತೊಂದುಲ್ಲೆರು. ಇತ್ತೆ ಬಾರಿ ಕಷ್ಟದ ದಿನಕ್ಲಿಡು ದಾನಿಲಿನ ಸಾಯುಗಾದ ಎದುರುತು ಒಂದುಲ್ಲೆರು. ವಸಂತ ಪೂಜಾರಿಯರ್ನ ಬೊಡಿದಿ ಗುಲಾಬಿ ಪೂಜಾರ್ದಿ ಈ ಬಗೆಟ್ಟು ಪಾತಿರ್ದು ಕಷ್ಟನು ಪಟ್ಟುಂಡೆರು. ಕುರ್ಕಾಲ್ ಗರಡಿಡು 30 ವರ್ಷ ಪೂಜಾನ ಮಲ್ಪುವೆರು ಮೇರು ಗರಡಿಡು ಬೊಕ್ಕ ಅಗ್ಗೆಲ್ ದಾನಿ ಮೇರೆಗೆ ತರೆ ಸುತ್ತು ಬತ್ತನು ಸರೆ ಸತ್ತು ಬತ್ತದು ಬೂರಿಯರು ಮೇರು ಬೂರ್ದು ಐಡು ಬೊಕ್ಕ ಒಂಜಿ ತಿಂಗಳೊಡುಂಚಿ ಆಸ್ಪತ್ರೆ ಉಲ್ಲೆರು. ಬೊಕ್ಕ ಎಂಕಲಿಗೆ ಸರ್ಕಾರ ದಾಲಾಂಡಲ ಒಂಜಿ ಸಹಾಯ ಮಲ್ಪುವೆರು ಅನ್ನೋದು ಪನೊಂದುಲ್ಲ ಎಂಕುಲು.
ಅಂಚಾದುಪ್ಪನಗ ಮಾತೆರ್ಲ ಒಂಜಿ ಊರ್ದಗುಲು ಮಾತ ಬೆರಿಸಾಯ ಅದು ಉಂತುಲೆಂದು ಎಂಕುಲು ಕೇನೊಂದುಲ್ಲ. ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆ ಬೊಕ್ಕ ಕಾಸರಗೋಡು ಜಿಲ್ಲೆ ಸೇರಿನಂಚ ತುಳುನಾಡ ಗರುಡಿಲೆಡು ಕೋಟಿ ಚೆನ್ನಯ್ಯರ್ನ ದರ್ಶನ ಪೂಜಾರ್ಲು ಬೊಕ್ಕ ತಂಬಿಲ ಕರಿಪುನ ಪೂಜಾರ್ಲು ಉಲ್ಲೇರು. ಕರ್ನಾಟಕ ರಾಜ್ಯ ಸರ್ಕಾರ ಒವ್ವೇ ಸವಲತ್ತು ಕೊರೊಂದಿಚ್ಚಿ 2018 ಬೀರ್ವೇರ ಸಮುದಾಯದ ಮಾಮಲ್ಲ ಸಭೆ ನಡಪಾದು ಗರುಡಿ ಪೂಜಾರ್ಲಿಗೂ ಸರ್ಕಾರದ ಸವಲತ್ತು ತಿಕ್ಕೊಡುಂದು ಪೊರ್ಮಾಟ ನಡಪಾಂಡಲ್ಲ ದಾಲ ಪ್ರಯೋಜನ ಆತಿಜೆ. ಜನಪ್ರತಿನಿಧಿಲು ಈ ಬಗೆಟ್ಟು ಉಮೇದು ತೋಜಾದು ಭೂತಾರಾಧನಾ ಕ್ಷೇತ್ರಲಿಡು ಚಾಕಿರಿ ಮಲ್ಪುನಕ್ಲಿಗೂ ಸರ್ಕಾರದ ಯೋಜನೆ ಕನಪುನಂಚ ಮನಸ್ಸು ದೀದು ಪುಣೆ ಉಡುಂದು ದೈವ ಭಕ್ತರು ಬಯಕದಿರೋ. ವಸಂತ ಪೂಜಾರಿಯರಿಗೂ ಸಾಯ ಮಲ್ಪುನಕಲು ಗುಲಾಬಿ ಪೂಜಾರ್ದಿಯರ್ನ ಅಕೌಂಟ್ ನಂಬ್ರ 0 ಆಜಿ ಮೂಜಿ ಆಜಿ 10101402 IFSC ಕೋಡ್ CNRB 0000 ಆಜಿ ಮೂಜಿ ಆಜಿ. ಗೂಗಲ್ ಪೇ ನಂಬ್ರ 9900 ಆಜಿ ಎನ್ಮ 0994 ಇಂದಕ್ಕೆ ಪಣವು ಸಾಯ ಮಲ್ಪೊಲಿಂದು ಪ್ರಕಟಣೆಡೋಕೆ ನೊಂದೆರೋ. ಭರತನಾಟ್ಯ ಕಲ್ಪ ಒಂದು ಕಾರ್ಯಕ್ರಮ ಮಲ್ತೊಂದಿತ್ತಂಡ ನಮ್ಮ ಸಂಸ್ಕೃತಿ ಸಂಸ್ಕಾರ ಒರಿಯುಮುಡು. ಧಾರ್ಮಿಕ ಕಾರ್ಯಕ್ರಮಟ್ಟು ಇತ್ತೆ ನಾಟ್ಯಗೂ ಹೆಚ್ಚ ಪ್ರೋತ್ಸಾಹ ಕೊರೊಂದುಲ್ಲೆರೆಂದು ಡಾಕ್ಟರ್ ಹರಿಕೃಷ್ಣ ಪುನರೂರು ಪಂತೆರು. ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ ಕಲ್ದ ನಾಟ್ಯ ಚಂದ್ರ ವರ್ಷ ಮಾಲಿಕೆ ಪುರುಷೋತ್ತಮ ವರ್ಣಾಂಜಲಿ ಕಾರ್ಯಕ್ರಮಟ್ಟು 6 ಗುರುಕಾರ್ಮೆ ವಹಿಸದಿತ್ತೆರು. ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ ಕಲ್ದ ನೆಲೆಟ್ಟು ವಿದ್ವಾನ್ ಕೆ ಚಂದ್ರಶೇಖರ್ ನಾವುಡೇರ್ನ ಅಶ್ವ ವರ್ಷದ ಸಂಭ್ರಮ ಬೊಕ್ಕ ಹಿರಿಯ ಚಿತ್ರಕಲಾವಿದರು ಪುರುಷೋತ್ತಮ ಕಾರಂತೆರ್ನ ಸಭಿನೆಂಪು ನಾಟ್ಯ ಚಂದ್ರ ವರ್ಷ ಮಾಲಿಕೆ ಪುರುಷೋತ್ತಮ ವರ್ಣಾಂಜಲಿ ಕಾರ್ಯಕ್ರಮ ಐತಾರ ಕಂಡಿಗೆ ಚೇಳಿಯಾರ್ದ ನಾಟ್ಯಾಂಜಲಿ ಕಲಾ ಮಂದಿರೋಡು ನಡೆತಂಡು. ಶಾಂತಲಾ ಪ್ರಶಸ್ತಿ ಪಡೆತಿನ ನಾಟ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರಿಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ತುಡರ್ ಬೊಲ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರು. ವಿದ್ವಾನ್ ಚಂದ್ರಶೇಖರ ನಾವುಡೇರು ಗುರುಕ್ಲೆನ ಬೊಡೆದಿ ಶ್ರೀಮತಿ ಸಬಿತಾ ಮೋಹನ್ ರೆಗ್ ನೆಂಪು ಮಲ್ತೊಂದು ಪಾತಿರಿಯರು. ನಾಟ್ಯ ನಿಕೇತನ ಕೊಲ್ಯದ ರಾಜಶ್ರೀ ಉಳ್ಳಾಲ ನೃತ್ಯ ಮಾಲಿಕಾ ಉದಿಪನ ಮಲ್ತೆರು. ಉಳ್ಳಾಲ ಮೋಹನ್ ಕುಮಾರ್ ಪಾತಿರ್ದು ಚಂದ್ರಶೇಖರ ನಾವುಡೇರು ಬೊಕ್ಕ ತನ್ನ ಗುರು ಶಿಷ್ಯ ಸಂಬಂಧ ಅಮರ ತಾನು ತಪ್ಪಾದದಾಲ ನೆರಂಡ ಅವೆನಾರು ಆಶೀರ್ವಾದ ಅಂದು ಪನ್ನೊಂದಿತ್ತೆರು. ತನ್ನ ಬೊಡೆದಿ ಸಬಿತಾ ಮೋಹನ್ ನೆಂಪು ಮಲ್ತೊಂದೆರು. ಸಬಿತಾ ನಾಟ್ಯ ಕಲ್ಪನ ಮಾತ್ರೆಗ್ಲ ಅಪ್ಪೆನಂಚ ಇತ್ತೆರು. ಅರೆಡ್ದವರ ತನಕ ಈ ಕ್ಷೇತ್ರುಡು ಸೇವೆ ಸಂದಾಯರೆ ಅನುಕೂಲ ಆತನಂದು ಪಂಡೆರು. ಕುಡ್ಲ ವಿಶ್ವವಿದ್ಯಾನಿಲಯದ್ದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಗಿನ ಹರಿಕೃಷ್ಣ ಪುನರೂರೆಗ್ ನಾವುಡೇರು ತಮ್ಮನದ ಮರ್ಯಾದಿ ಮಲ್ತೆರು. ಹರಿಕೃಷ್ಣ ಪುನರೂರು ಪಾತಿರ್ದು ಬಡವೆರು ಮಲ್ಲಕ್ಲು ಮಾತಾ ಸೇರೊಂದು ನಾಟ್ಯ ಕಲ್ತೊಂದುಲೆರು. ಯುಗಪುರುಷ ಕಿನ್ನಿಗೊಳಿದ ಭುವನಾಭಿರಾಮ ಉಡುಪ ಶ್ರೀಮತಿ ಕೆ ಮನೋರಂಜನಿ ರಾವ್ ಕುಡ್ಲ ಕರ್ನಾಟಕ ಕರಾವಳಿ ನೃತ್ಯ ಪರಿಷತ್ತದ ದುಂಬದ ಗುರಿಕಾರ್ಯರು ಪಿ ಕಮಲಾಕ್ಷ ಆಚಾರ್ ಪಾಲ್ದೆತ್ತೊಂಡೆರು. ಪಿ ಸುಮಂಗಲ ರತ್ನಾಕರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಭಾಲೇಶ್ವರದ ಬುಕ್ಕ ಪುರುಷೋತ್ತಮ ವರ್ಣಾಂಜಲಿ ನಾಟ್ಯ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ನನ್ನನ್ನು ನೆರಳಿನಂತೆ ಆಚರಿಸಿಕೊಂಡು ಅಂತ ಹೇಳ್ತೇನೆ. ಇದ್ದು ಏನು ಮಾಡಬೇಕಾದರೂ ಮನೆಗೆ ಬರಲಿಕ್ಕೆ ತೊಂದರೆ ಆದರೂ ಫೋನ್ ಹಾಯಿಸಿ ನನ್ನ ಹತ್ರ ಏನಾದರೂ ವಿಷಯಗಳನ್ನು, ನಾನು ಕೂಡ ಕೆಲ ವಿಷಯಗಳನ್ನು ಅವರಿಂದ ಆಯ್ದುಕೊಂಡದ್ದುಂಟು. ಹಾಗೆ ನಮ್ಮ ಇಬ್ಬರ ಈ ಒಂದು ಗುರು ಶಿಷ್ಯ ಸಂಬಂಧವು ಅಮರವಾದಂತ ನಾನು ಹೇಳಬಯಸ್ತೇನೆ. ನಾನೇನಾದರೂ ನಮ್ಮ ಮಕ್ಕಳಿಗೆ ತಪ್ಪಾಗಿದ್ದಾಗ ಮಾತಾಡಿದರೆ ಅವರಿಗೂ ಕೂಡ ಮಾತಾಡಿರ್ಬೋದು, ಆದರೆ ಅವರು ಹೇಳೋದುಂಟು ಅದು ನನಗೆ ಆಶೀರ್ವಾದ ಅಂತೇಳಿ. ಈ ವೇದಿಕೆಯಲ್ಲಿ ಈ ಸಮಯದಲ್ಲಿ ಅವರ ಇನ್ನೊಂದು ತಾಯಿಯನ್ನು ಸ್ಮರಣೆ ಮಾಡುವಂತಹ ಒಂದು ದೊಡ್ಡ ಒಂದು ಮನಸ್ಸನ್ನು ಮಾಡಿದ್ದಾರೆ. ಇದಕ್ಕಾಗಿ ಅವರಿಗೆ ಅವಳ ಪರವಾಗಿ ಆಶೀರ್ವಾದ ಮಾಡುತ್ತಾ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾಳೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ನನಗೆ ಅನುಕೂಲವಾಗಿದೆ. ಒಂದು 30-40 ವರ್ಷದ ಹಿಂದೆ ನೃತ್ಯ ಬಡವರಿಗೆ ಮಾತ್ರ, ದೊಡ್ಡವರಿಗೆಲ್ಲ, ಯಾಕೆಂದರೆ ಅದು ಅಗೌರವ ಅಂತೇಳಿ ಒಂದು ಭಾವನೆ ಇತ್ತು. ಆಗ ನೃತ್ಯ ಕಲಿಲಿಕ್ಕೆ ಜನ ಬರ್ತಿರಲಿಲ್ಲ, ಕೆಲವರು ಕಲಿತವರು ಮಾತ್ರ. ಆದರೆ ಇವತ್ತು ಆಗಲ್ಲ,
ಬಡವರಲ್ಲ ದೊಡ್ಡವರ ಎಲ್ಲರ ಮಕ್ಕಳು ಕೂಡ ನೃತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದನ್ನು ಬೆಳವಣಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಶ್ರೇಷ್ಠ ಕಲೆ ಅಂತೇಳಿ ಈಗ ಎಲ್ಲರಿಗೂ ಮನವರಿಕೆ ಆಗಿದೆ. ಅದೇ ಯಾಕೆ ಅಂತ ಹೇಳಿದರೆ ಅದರ ಮೂಲವನ್ನು ಉಳಿಸಿಕೊಂಡವರು ಉಳ್ಳಾಳ್ ಮೋಹನ್ ಕುಮಾರ್ ಅವರಂಥ ಜನಗಳು. ಇವತ್ತು ಅವರ ಪುತ್ರಿ ಕೂಡ ಒಳ್ಳೆಯ ನೃತ್ಯಗಾರ್ತಿಯಾಗಿ ಸಾವಿರಾರು ಮಕ್ಕಳಿಗೆ ಕಲಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಅಪರೂಪದ ಕಾರ್ಯಕ್ರಮವನ್ನು ಮಾಡಿ ಜನಗಳಿಗೆ ನೃತ್ಯದ ಬಗ್ಗೆ ನಾನು ಯಾವಾಗಲೂ ಹೇಳುವುದುಂಟು, ಪಾಠದ ಜೊತೆಗೆ ಪಾಠೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡಾಗ ಮಕ್ಕಳು ಒಳ್ಳೆಯದಾಗ್ತಾರೆ ಅಂತ ಹೇಳಿಕೊಂಡು. ಯಕ್ಷಗಾನ ಇರಲಿ, ನೃತ್ಯ ಇರಲಿ, ಸಂಗೀತ ಇರಲಿ, ಎಲ್ಲ ಮಕ್ಕಳನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ಇಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಈ ರೀತಿ ಆದಾಗ ಮಾತ್ರ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸ ನಿರಂತರವಾಗಿ ಇಲ್ಲಿ ಆಗ್ತಾ ಇದೆ. ಕುಮಾರಿ ಶುಕೀರಾ, ಮಾಸ್ಟರ್ ಅಭಿರಾಮ್ ಮುರಳೀಧರ್, ಕುಮಾರಿ ಪೂರ್ವಿ ಕೃಷ್ಣ, ಕುಮಾರಿ ಶ್ರೀಯಾರ, ಕುಮಾರಿ ಚಿನ್ಮಯಿ ಎಸ್. ಇತ್ತೆ ಕುಡೂರ ಎನಿತ ಮಲ್ಲ ಸುದ್ದಿಲು 4ನೇ ದಿನಕ್ಕೂ ಪಜ್ಜದಿನ ಪೌರ ಕಾರ್ಮಿಕರನ್ನ ರಾಜ್ಯದೋರ್ಮೆದ ಸ್ಟ್ರೈಕ್. ಕಜವು ವಿಲೇವಾರಿ ಯಾವಂದೆ ವಾರ್ಡ್ ಸುತ್ತಮುತ್ತಲು ವಾಸನೆ. ಸಮಸ್ಯೆ ತುರ್ತು ಪರಿಹಾರಗೂ ಜೆಆರ್ ಲೋಬೋ ಒತ್ತಾಯ. ನವಮಂಗಳೂರು ಬಂದರ್ದ 14ನೇ ಬರ್ತ್ಗೆ ಶ್ರೀಲಂಕಾದ ಮುಖ್ಯ ಕಂಟೈನರ್ ಕಪಲ್ ಎಂಎಸ್ಸಿ ಅರ್ಮೀನಿಯಾ ಬಂದರ್ ಪ್ರಾಧಿಕಾರ ಗುರಿ ಕಾರ್ಯಲಿಡ್ದು ಕಂಟೈನರ್ ಡಿಸ್ಚಾರ್ಜ್ ಕಾರ್ಯಗೂ ಚಾಲನೆ. ಶ್ರೀಧಾಮ ಮಾಣಿನಡು ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದ 15ನೇ ದಿನದ ಕಾರ್ಯಕ್ರಮ. ಯೋಗ ಭಾಗ್ಯ ಕೂಡಿದು ಬತ್ತಂಡ ವಾ ಕಾರ್ಯುಡ್ಲ ಗೆಲ್ಮೆ ಪಡೆಯುವಲಿ ಆರ್ ಪದ್ಮರಾಜ್. ಗರುಡಿಲಿನ ಪೂಜಾರಲಿಗೂ ಸರ್ಕಾರದ ಸವಲತ್ತು ಅಗತ್ಯ. ಕಷ್ಟದ ಬದುಕು ಸಾಗವೊಂದು ದಾನಿಲಿನ ಸಾಯಗಾದು ಎದುರುತು ಒಂದು ಪುನಃ ಕಟಪಾಡಿ ಕುರ್ಕಲ್ ಗರುಡಿದ ವಸಂತ ಪೂಜಾರಿ ಒಂದು ವರದಿ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.